ಬರೋಬ್ಬರಿ 21 ವರ್ಷಗಳಿಂದ ತುಳುನಾಡಿನ ಕಂಪನ್ನ ಅರಬಿಸ್ತಾನದಲ್ಲಿ ಪಸರಿಸ್ತಾ ಇರುವ ಹೆಮ್ಮೆಯ ಸಂಘ ತುಳುಕೂಟ ಕುವೈಟ್. ಈ ತುಳುಕೂಟ ಕುವೈಟ್ನ ಹೆಸರಾಂತ ತುಳು ಪರ್ವ ಕಾರ್ಯಕ್ರಮ ಶುಕ್ರವಾರ ಅದ್ದೂರಿಯಿಂದ ನೆರವೇರಿದೆ. ಕೋವಿಡ್ ಮಾರ್ಗಸೂಚಿ ಹಿನ್ನೆಲೆ ಈ ಬಾರಿ ಕಾರ್ಯಕ್ರಮ ವರ್ಚುವಲ್ ಮಾಧ್ಯಮದಲ್ಲಿ ನಡೆದು ಲಕ್ಷಾಂತರ ಜನರ ವೀಕ್ಷಣೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಜೊತೆಗೆ ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದೆ. ಈ ವಿಭಿನ್ನ ಕಾರ್ಯಕ್ರಮದ ಒಂದು ಝಲಕ್ ಇಲ್ಲಿದೆ. ಹೊರದೇಶದಲ್ಲಿದ್ದರೂ ಕೂಡ ಸದಾ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಹೆಸರುವಾಸಿ ತುಳುಕೂಟ ಕುವೈಟ್. ಅದೇ ರೀತಿ ಸರ್ವಧರ್ಮದ ಬಂಧುಗಳನ್ನ ಒಟ್ಟು ಸೇರಿಸಿ ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಉಳಿಸಿ ಬೆಳೆಸುವಲ್ಲೂ ಈ ಸಂಘದ ಕಾರ್ಯ ಪ್ರಶಂಸನೀಯ. ವರ್ಷಂಪ್ರತಿ ತುಳು ಪರ್ವ ಎನ್ನುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರುತ್ತಿದೆ. ಈ ಬಾರಿಯೂ ಈ ಅರ್ಥಪೂರ್ಣ ಕಾರ್ಯಕ್ರಮ ಶುಕ್ರವಾರದಂದು ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ, ಅದೇ ರೀತಿ ಕುವೈಟ್ ಕಾಲಮಾನ ಸಂಜೆ 4:30ಕ್ಕೆ ನೇರ ಪ್ರಸಾರಗೊಂಡ ಈ ಕಾರ್ಯಕ್ರಮಕ್ಕೆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ, ಮಂಗಳೂರು ಬಿಷಪ್ ಡಾ ಪೀಟರ್ ಪೌಲ್ ಸಲ್ಡಾನ, ಉಳ್ಳಾಲ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷ ಹಾಜಿ ಅಬ್ದುಲ್ ರಶೀದ್ ಹಿತನುಡಿಗಳನ್ನ ನುಡಿದರು. ಸಮಾರಂಭದಲ್ಲಿ ಮಾತನಾಡಿದ ತುಳುಕೂಟ ಕುವೈಟ್ ಅಧ್ಯಕ್ಷ ಕಾಪು ರಮೇಶ್ ಎಸ್ ಭಂಡಾರಿ, ತುಳುಕೂಟ ಕುವೈಟ್ ಸರ್ವಧರ್ಮದ ಬಂಧುಗಳು ಕೂಡು ಕುಟುಂಬದವರಾಗಿದ್ದು, ಇಲ್ಲಿ ತುಳುನಾಡಿನ ನಾವುಗಳೆಲ್ಲರೂ ಅನ್ಯೋನ್ಯತೆಯಿಂದ ಇದ್ದೇವೆ. ಈ ಬಾರಿ ತುಳು ಪರ್ವ ವರ್ಚುವಲ್ ಮಾಧ್ಯಮದಲ್ಲಿ ನಡೆಯುತ್ತಾ ಇದ್ದು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದ್ದು ಸಂತಸ ತಂದಿದೆ ಎಂದರು. ಪಗ್ಗು ತಿಂಗೊಲ್ದ ಬಿಸು ಪರ್ಬ ನಮ್ಮ ಹೊಸ ವರ್ಷ ಆಂಡಲ ಜಗತ್ತದ ಅಂಗನೊಡು ಜತ್ತಿ ನಮ್ಮ ಈ ಕಟ್ಲೆನ್ನ ಮಾನಿಪಾವೊಂದು ರಡ್ಡು ಲೇಸ್ ಗೌಜಿ ಗಮ್ಮತ್ ಮಾತೆರೆಗು ದೇವರಿ ಎಡ್ಡೆ ಮಲ್ಪಡು ಲೋಕೋರ್ಮೆ ಕುಸಿ ನಲಿಕೆ ತೆಲಿಕೆ ಜಿಂಜುದುಪ್ಪಡು ಆರೋಗ್ಯನೇ ಭಾಗ್ಯ ಆವಡು ಪಣವು ಪದ್ದಾಯಿ ತಮಲಂದುಪ್ಪಡು ಗುಂಡಮಾಡ ಮನೆ ಮಂಚ ದೇವಲ್ಯ ದೈವಲ್ಯ ಪಲ್ಲಿ ಇಂಗ್ರೇಜಿಡ್ ಪೂಜೆ ಪಿರತನೆ ಕೈಕೊನ್ನ ನಮ ಮಾತಾ ಧರ್ಮದೊಗಲು ನಂಬಿಚ್ಚಿ ಉಲ್ಲಾಯ ಮಲ್ಲಾಯರು ದುಂಬತ್ತ ದಿವೊಂದು ಉರಿ ಬೆಚ್ಚನು ತಡತೊಂದು ಗೇನದ ಬಲ್ಪ್ ದಿಂಜಾದು ಜಗತ್ತಿನೇ ಬೆಳಗುವ ಪನ್ಪಿನ ತುಡಾರ್ನು ಬೆಳಗಾದು ಜನ್ಮಭೂಮಿಗೂ ಕರ್ಮಭೂಮಿಗೂ ಸೊಲ್ಮೆ ಸಂದಾಯಿತ ಮಲ್ತೊಂದು ಅದಿಗುದಿಯಾಯಿನ ಕಲಾಪುರ್ಸಾದನು ಪಟ್ಟರೆಗೂ ಉರ್ಕಾರು ಉಡಲು ಬಯಕೊಂದುಂಡು. ಮಧ್ಯ ಭಾರತ ಖ್ಯಾತಿಯ ಮಸ್ಕಿರಿ ಕುಡ್ಲದಿಂದ ಜಬರ್ದಸ್ತ್ ಕಾಮಿಡಿ, ಜಿಲ್ಲೆಯ ಪ್ರಸಿದ್ಧ ಸಾಂಸ್ಕೃತಿಕ ಕಲಾ ತಂಡ ಮಕ್ಕಿಮನೆ ಕಲಾವೃಂದದಿಂದ ಸಂಗೀತ ನೃತ್ಯ ಸೇರಿದಂತೆ ತುಳುನಾಡ ಹಾಸ್ಯ ದಿಗ್ಗಜರಾದ ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು, ಪ್ರಸನ್ನ ಶೆಟ್ಟಿ ಬೈಲೂರು, ದಿನೇಶ್ ಕೊಡಪದವು ಇವರಿಂದ ಕೆಚ್ಚು ಕಲ್ಯಾಣಿ ಯಕ್ಷ ಹಾಸ್ಯ ರಸ ಕಾರ್ಯಕ್ರಮ ನಡೆಯಿತು. ಆಜಿ ಕಣ್ಣು ತೂವೊಂದುಂಡು ಲೆತ್ತನ ಈಯನ ಲೆತ್ತಿನಿ ಇಜ್ಜಿಂಡ ಲೆಪ್ಪುಲಗೆ ಬಚ್ಚಿರೆ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪನ್ಲಗ ಚಾಮಂತಿನ ತೈರು ಶುಗರ್ ಪಾಡ್ದ ಶುಗರ್ ಶುಗರ್ ದಯ ಮಾಡ್ರೆ ಮೊಯ್ನಿ शक्कर डाला उसको शक्कर बट नहीं जा ये शुगर रहा इकलेंचल गेट लॉस ब्रेड रोस्ट तक तुम्हारा अंदर जाना यार बंदर ब्रेड रोस्ट मीन और मीन दिखना था यहाँ बहुत यार बकवास है तेरा हाँ बंडा सा बंदर दिख अदर दिन दीम Meenakshi
ಒಂದೇ ಕತ್ತೆ ನರ್ತೆ ಗೊತ್ತು ಪುಣಿ ಮಾತೆಕ್ಲ ನರ್ತೆ ಗೊತ್ತು ಕರ್ಮ ಮರೆ ಈ ಜನ ಜಾತ್ರೆ ತೊಟ್ಟಿಲ್ ತಿರ್ಗ ಹೋಗ್ತಾರೆ. ಸಂಘದ ಪ್ರಧಾನ ಕಾರ್ಯದರ್ಶಿ ವಿಜಯ್ ವಿಲ್ಸನ್ ಧನ್ಯವಾದ ಸಮರ್ಪಿಸಿದರು. ಈ ಸಂದರ್ಭ ಅಬ್ದುಲ್ ರಜಾಕ್, ಲಿಯೋನೆಲ್ ಮಾಸ್ಕರೇನಸ್, ಸನತ್ ಶೆಟ್ಟಿ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಈ ಬಾರಿ ಕೋವಿಡ್ ಮಾರ್ಗಸೂಚಿ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ವರ್ಚುವಲ್ ಮಾಧ್ಯಮದಲ್ಲಿ ನಮ್ಮ ಕುಡ್ಲ ವಾಹಿನಿ ಟಿವಿ, ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ನೇರ ಪ್ರಸಾರಗೊಂಡು ಲಕ್ಷಾಂತರ ಜನರ ವೀಕ್ಷಣೆಯ ಜೊತೆಗೆ ಈ ಕೋವಿಡ್ ಭಯದ ನಡುವೆಯೂ ತುಳುನಾಡಿನ ಕಂಪನ್ನ ಹೊರದೇಶದಲ್ಲಿ ಪಸರಿಸಿದ ಈ ವಿಭಿನ್ನ ಕಾರ್ಯಕ್ರಮ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಬ್ಯೂರೋ ರಿಪೋರ್ಟ್ ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.